ಕುತ್ತಾರು ಶತಿಲಯ ಕಲಾ ಕೇಂದ್ರದ ವತಿರ್ದು ಮುದ್ದು ಕೃಷ್ಣ ಸಾಂಸ್ಕೃತಿಕ ಮಹೋತ್ಸವ ಸಮಿತಿದ ಮುತಾಲಿಕೆಡು ನಡಪುನ 4ನೇ ವರ್ಷದ ಮುದ್ದು ಕೃಷ್ಣ 2025 ಕಾರ್ಯಕ್ರಮದ ಲೆಪ್ಪೊಲೆನು ಸಮಿತಿದ ಅಧ್ಯಕ್ಷರು ಉದ್ಯಮಿ ರವಿರೈ ಪಜೀರ್ ಐತಾರ ಕಾಂಡೆ ಬಿಡುಗಡೆ ಮಂತಿರು. ಕುತ್ತಾರು ಶತಿಲಯ ಕಲಾ ಕೇಂದ್ರದ ಶ್ರೀಕೃಷ್ಣ ಸಾಂಸ್ಕೃತಿಕ ಮಹೋತ್ಸವ ಸಮಿತಿದ ಮುತಾಲಿಕೆಡು ಕುತ್ತಾರು ಶ್ರೀ ರಾಜರಾಜೇಶ್ವರಿ ಸಿದ್ಧಿವಿನಾಯಕ ದೇವಸ್ಥಾನಡು ಈ ಸರ್ತಿ 4ನೇ ವರ್ಷದ ಉತ್ಸವ ಕುತ್ತಾರು ಮುದ್ದು ಕೃಷ್ಣ 2025 ಆಗಸ್ಟ್ 30 ಐತಾರ ನಡಪರೆಯಿತದು. ಇಂದತ ಆಮಂತ್ರಣ ಪತ್ರಿಕೆದ ಬಿಡುಗಡೆ ಲೇಸು ಅಸೈಗೋಳಿ ವಿವಿಧೋದ್ದೇಶ ಸಹಕಾರಿ ಸಂಘದ ಸಭಾಂಗಣಡು ಐತಾರ ಕಾಂಡೆ ನಡೆತನು. ಉದ್ಯಮಿ ಶ್ರೀಕೃಷ್ಣ ಸಾಂಸ್ಕೃತಿಕ ಮಹೋತ್ಸವ ಸಮಿತಿದ ಅಧ್ಯಕ್ಷರು ರವಿರೈ ಪಜೀರ್ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡ್ತಾರೆ. ಪೂಜಾ ಶೆಟ್ಟಿ ಅವರು ಇವತ್ತಿನ ಈ ಒಂದು ಕಾರ್ಯಕ್ರಮದ ಮೊದಲನೇ ಅಂಗವಾಗಿ ಪ್ರಾರ್ಥನೆಯನ್ನು ಮಾಡಬೇಕು ಅಂತೇಳಿ ಅವರು ವಿನಂತಿ ಮಾಡ್ತೇವೆ. ಕರಿಮುಖನೊಲಿದರೆ ಇಲ್ಲ ಅಪಾಯ, ಕರಿಮುಖನೊಲಿದರೆ ಇಲ್ಲ ಅಪಾಯ, ಭಕ್ತಿಗೆ ಗಣಪನು ಒಲಿವ ಉಪಾಯ, ಕಾರ್ಯಗಳೆಲ್ಲ ವಿಜಯ. ಶ್ರೀಕೃಷ್ಣ ದೇವರನ್ನ ವೇಷ ಪಾಡ್ದು ಅವೇನು ತೂದು ಖುಷಿ ಪಡೆಪಿನ ಅವಕಾಶ ಕರಿ ಮೂಜಿ ವರ್ಷಡು ಪೊರ್ಲುಡೆ ನಡತದನು. ಈ ವರ್ಷಲ ಮಾತೆರ್ನಲ ಸಹಕಾರದ ಕಾರ್ಯಕ್ರಮ ಪೊರ್ಲುಡೆ ಆಪಿಲಕ ಮನ್ಪುಗ ಪಡೆದು ರವಿರೈ ಪಜೀರ್ ತೆರಿಪಾಯಿರು. ಕ್ಷೇತ್ರದ ಆರಾಧ್ಯ ದೇವಿಯರು ಅಪ್ಪೆ ದುರ್ಗಾ ಪರಮೇಶ್ವರಿಗೆ ವಂದನೆ ಸಲ್ಲಿಸ ಒಂದು ಅಂಚನೆ ಮಹಾಗಣಪತಿ ದೇವರಿಗೆ ಸ್ಮರಣೆ ಮಲ್ತೊಂದು ಈ ಕುತ್ತಾರದ ಪುಣ್ಯದ ಮನ್ನಡು ಎಲ್ಲಂಜಿ ಆಗಸ್ಟ್ 30 ನಡಪನಂಚಿನ ಶ್ರುತಿಲಯ ಕಲಾ ಕೇಂದ್ರ ಕುತ್ತಾರು ಬೊಕ್ಕ ಶ್ರೀಕೃಷ್ಣ ಸಾಂಸ್ಕೃತಿಕ ಮಹೋತ್ಸವ ಸಮಿತಿ ಕುತ್ತಾರದ ಈ ಮುದ್ದು ಕೃಷ್ಣ ಸ್ಪರ್ಧೆದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ನಾವು ಮಾತಾ ಉಪಸ್ಥಿತಿಲ್ಲ. ಇನ್ನಿತ ಈ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಲ್ಪಂಚಿನ ಒಂಜಿ ಅವಕಾಶ ಮಲ್ತುಕೊರ್ನಂಚಿನ ಈ ಸಮಿತಿದ ಮಾತ ಪದಾಧಿಕಾರಿಗಳಿಗೆ ವಂದನೆ ಸಲ್ಲಿಸ ಒಂದು ಇನ್ನಿತ ಈ ಕಾರ್ಯಕ್ರಮಡು ವೇದಿಕೆಡು ಉಪಸ್ಥಿತಿ ಪುನಂಚಿನ ಮಾತ ಗಣ್ಯಮಾನ್ಯರು ಮಾತೆರಲ ವೇದಿಕೆಡ್ಲೇರು ಅಕ್ಲೆ ಮಾತೆರೆಗಳ ಯಾನು ನಮಸ್ಕಾರ ಮಲ್ತೊಂದು ಆತ್ಮೀಯ ಬಂಧುಲೆ ಶ್ರೀಕೃಷ್ಣ ಪರಮಾತ್ಮ ದೇವೇರ್ನ ಪುಟ್ಟು ಪರ್ವ ಪನ್ಪ್ಲೆಕನೆ ನಮ್ಮ ಈ ಗೋಕುಲಾಷ್ಟಮಿ ಕಾರ್ಯಕ್ರಮವನ್ನು ನಡಪೊಂದಿಲ್ಲ ಐತ ಪೂರ್ವವ್ಯಾದ ನಮ್ಮ ಕರಿನ ಮೂಜಿ ವರ್ಷದಿಂಚಿ ಈ ಕುತ್ತಾರದ ಈ ರಾಜರಾಜೇಶ್ವರಿ ದೇವಸ್ಥಾನಡು ನಮ್ಮ ಈ ಮುದ್ದು ಕೃಷ್ಣ ಸ್ಪರ್ಧೆಂದು ಕಾರ್ಯಕ್ರಮ ಮಲ್ತದು. ಈ ಭಾಗದ ಮಾತ ಜೋಕ್ಲೇನು ಅಕ್ಲೇನು ಲೆತೊಂಬತ್ತದು ಅಕಲೆ ಕೊಂಚ ವೇದಿಕೆಡು ದೇವೇರ್ನ ವೇಷ ಪಾಡ್ದು ಅಕಲ್ನ ಆ ದೇವೇರ್ನ ವೇಷ ಪಾಡಿನ ಮುಖಾಂತರ ವೇದಿಕೆ ಕೊಂಚ ಅವಕಾಶ ಮಲ್ತ್ಕೊಟ್ಟು ಕೆಲಸ ಕಾರ್ಯನು ಕರಿನ ಮೂಜಿ ವರ್ಷದಿಂಚಿ ಮುಲ್ಪ ಮಲ್ತೊಂದು ಬರೋದಿಲ್ಲ. ಎಲ್ಲಂಜಿ ನಡಪಂಚಿನ ಈ ಕಾರ್ಯಕ್ರಮಡ್ಲ ನಾವು ಮಾತ ನಮ್ಮ ಇಲ್ಲಲ್ದ ನಮ್ಮ ಸಂಬಂಧಿಕರನ್ನ ನಮ್ಮ ನೆರೆಕರೆದ ಜೋಕ್ಲೆನಿ ಈ ಕಾರ್ಯಕ್ರಮಡು ಪಾಲ್ಪಡ್ಬೇಕ ಮಲ್ತದು. ಆ ಜೋಕ್ಲೆಗಳ ಒಂಜಿ ಅವಕಾಶನು ವೇದಿಕೆ ಮಲ್ತ್ಕೊರ್ದು ಈ ಕಾರ್ಯಕ್ರಮ ಯಶಸ್ವಿಗೆ ಮಾತೆರ್ಲ ಸಹಕಾರ ಮಲ್ಪೊಂದು ವಿನಂತಿ ಮಲ್ತೊಂದು ಇನಿ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮಡು ಹಿಂಗೆ ಅವಕಾಶ ಮಲ್ತ್ಕೊರ್ನಂಚಿನ ಈ ಸಮಿತಿಗಳಿಗೆ ವಂದನೆ ಸಲ್ಲಿಸ ಒಂದು ಮಾಧ್ಯಮದ ಮುಖಾಂತರ ಎಲ್ಲಂಜಿ ನಡಪಂಚಿನ ಕಾರ್ಯಕ್ರಮಕ್ಕೂ ಆನ್ಲೈನ್ ಮುಖಾಂತರ ನಮ್ಮ ಮಾತೆರೆಗಳ ಈ ಕಾರ್ಯಕ್ರಮ ಪಾಲ್ಪಡಂಚಿನ ಅವಕಾಶನ ಕೊರ್ತಾ ಆಯ್ತಾ ಲಿಂಕ್ನ ನಮ್ಮ ಮಾತೆರೆಗಳ ಕಡಪಡೋದು ಕೊರೊಂದಿಲ್ಲ. ಆ ಲಿಂಕ್ದ ಮುಖಾಂತರ ನಿಖಲ್ನ ಜೋಕಲ್ನ ಮಾತಾ ಡೀಟೇಲ್ಸನ್ನು ನಿಖಲ್ ಇಲ್ಲದ ಡೀಟೇಲ್ಸನ್ನು ಐನು ತೆರಿಪಾದು ಕೊರದು ಎಲ್ಲಂಜಿ ಮಾತ ಹೆಚ್ಚಿನ ಸಂಖ್ಯೆಡು ಮಾತ ಜೋಕ್ಲೆಲ್ಲ ಅವಕಾಶ ಮಲ್ತುಕೊರ ಮುಖಾಂತರ ಈ ಕಾರ್ಯಕ್ರಮ ಯಶಸ್ವಿ ಮಲ್ತುಕೊರಡು ಮನದು ಈ ಮಾಧ್ಯಮದ ಮುಖಾಂತರ ಮಾತಾ ಬಂಧುಲೇನು ಆಮಂತ್ರಣ ಮಲ್ತೊಂದು ಅವಕಾಶಕ್ಕೆ ಹೊಂದಿಸ ಒಂದಲ್ಲೇ. ಜೈ ಶ್ರೀರಾಮ್. ಕುತ್ತಾರು ಮುದ್ದು ಕೃಷ್ಣ 2026 ಎನ್ನುವಂಥ ವಿನೂತನ ಒಂದು ಸಂಸ್ಕಾರಬದ್ಧ ಒಂದು ಭಕ್ತಿ ಪ್ರಧಾನವಾದಂಥ ಒಂದು ಅಚ್ಚುಕಟ್ಟಾದಂಥ ಒಂದು ಕಾರ್ಯಕ್ರಮವನ್ನು ಕಳೆದ 3 ವರ್ಷಗಳಿಂದ ಕುತ್ತಾರು ಶ್ರೀ ರಾಜರಾಜೇಶ್ವರಿ ಸಿದ್ಧಿವಿನಾಯಕ ದೇವಸ್ಥಾನದ ಸಭಾಂಗಣದಲ್ಲಿ ಮಾಡಿಕೊಂಡು ಬಂದಿದ್ದೇವೆ. ಈ ವರ್ಷ ಕೂಡ ಅಲ್ಲೇ ಮಾಡ್ತಾ ಇದ್ದೇವೆ. ನಾಳ್ದು ಆಗಸ್ಟ್ 30 ಈ ಕಾರ್ಯಕ್ರಮಗಳು ಬಹಳ ವಿನೂತನವಾಗಿ ನಡೀಲಿಕ್ಕಿದೆ. ಇವತ್ತು ನಾವು ಈ ಒಂದು ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದ್ದೇವೆ. ಅಸೇಗೋಳಿ ವಿದ್ಯುತ್ ಸಹಕಾರ ಸಂಘದಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ. ಬಂದಿರುವಂಥ ನಿಮ್ಮೆಲ್ಲರನ್ನು ಕೂಡ ಭಾಳ ಆದರಪೂರ್ವಕವಾಗಿ ಸ್ವಾಗತ ಮಾಡಿಕೊಂಡು ಈ ಸಭೆಯ ಸಭಾಧ್ಯಕ್ಷತೆಯನ್ನು ವಹಿಸಿಕೊಳ್ಳುವುದರೊಂದಿಗೆ ಈ ಒಂದು ಆಮಂತ್ರಣ ಪತ್ರಿಕೆ ಬಿಡುಗಡೆ ಮತ್ತು ಕೂಪನ್ ವಿನೂತನವಾದ ಕೂಪನನ್ನು ಕೂಡ ಬಿಡುಗಡೆ ಮಾಡಬೇಕು ಅಂತೇಳಿ ನಮ್ಮೆಲ್ಲರ ಆತ್ಮೀಯರು, ಸಾಮಾಜಿಕ ಧಾರ್ಮಿಕ ಮುಂದಾಳು ಉದ್ಯಮಿಗಳು, ರಾಜಕೀಯದಲ್ಲಿ ಕೂಡ ತಾನು ತೊಡಗಿಸಿಕೊಂಡವರು, ಹಾಗೆ ನೊಂದ ಜೀವಗಳಿಗೆ ಹೊಸ ಕಾಯಕಲ್ಪವನ್ನು ನೀಡಿದವರು ಶ್ರೀಯುತ ರವಿರೈ ಫಜೀರ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಮತ್ತು ವಿಶೇಷವಾಗಿ ಸಮಿತಿ ಏನು ಕುತ್ತಾರು ಮುದ್ದು ಕೃಷ್ಣ ಇದರ ಸಮಿತಿ ಇದೆ, ಆ ಸಮಿತಿಯ ಅಧ್ಯಕ್ಷರು ಕೂಡ ಅವರಾಗಿದ್ದಾರೆ. ಇವತ್ತು ಬಿಡುಗಡೆಯನ್ನು ಕೂಡ ನೀವು ಮಾಡಬೇಕು ಅಂತೇಳಿ ವಿನಂತಿ ಮಾಡಿಕೊಂಡಾಗ ಭಾಳ ಪ್ರೀತಿ ಇಟ್ಟು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ ಬಂಧುಗಳೇ. ಹಾಗೆ
ನಮ್ಮ ಈ ಒಂದು ಕಾರ್ಯಕ್ರಮದ ರೂವಾರಿಗಳು ಶ್ರೀಯುತ ಭಾಸ್ಕರ್ ಕುತ್ತಾರ್ ಅವರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಗೌರವ ಅಧ್ಯಕ್ಷರು ಹಲವಾರು ಕಾರ್ಯಕ್ರಮಗಳನ್ನ ಭಾಳ ಜನ ಮೆಚ್ಚುವ ರೀತಿಯಲ್ಲಿ ಮಾಡಿಕೊಂಡು ಈ ಪರಿಸರದಲ್ಲಿ ಗುರುತಿಸಿಕೊಂಡವರು ಶ್ರೀಯುತ ಪ್ರಕಾಶ್ ಸಿಂಪೋಣಿಯವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಶ್ರುತಿಲಯ ಕಲಾಕೇಂದ್ರ ಕುತ್ತಾರು ಇದರ ಗೌರವಾನ್ವಿತ ಅಧ್ಯಕ್ಷರು, ಹಲವಾರು ಸಮಾಜಮುಖಿ ಸಂಘಟನೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಂತಹ ಅಧ್ಯಾಪಕರಾಗಿರುವಂತಹ ಶ್ರೀಯುತ ಹರೀಶ್ ಕುಮಾರ್ ಕುತ್ತಾರು ಅವರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ತಮಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ಪರಿಸರದಲ್ಲಿ ಶ್ರುತಿಲಯ ಕಲಾ ಮಹಿಳಾ ಕೇಂದ್ರ ಒಂದು ಉದ್ಘಾಟನೆಗೊಂಡು ಅದರ ಅಧ್ಯಕ್ಷರಾಗಿ ಕ್ರಿಯಾಶೀಲರಾಗಿ ಕೆಲಸ ಮಾಡ್ತಾ ಇರುವಂತಹ ಶೋಭಾ ಶೆಟ್ಟಿಯವರನ್ನು ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಈ ಮಹಿಳಾ ಕೇಂದ್ರದ ಗೌರವಾಧ್ಯಕ್ಷರು ಶ್ರೀಮತಿ ಶ್ರೀದೇವಿ ರೈ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಪರಮಜ್ಯೋತಿ ಮಾತೃಮಂಡಳಿಯ ಅಧ್ಯಕ್ಷರು ಗೌರವಾನ್ವಿತ ನಾಗವೇಣಿ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಶ್ರುತಿಲಯ ಕಲಾ ಕೇಂದ್ರ ಮಹಿಳಾ ಕಲಾ ಕೇಂದ್ರದ ಗೌರವ ಸಲಹೆಗಾರರು, ಗೌರವ ಅಧ್ಯಕ್ಷರು, ಗೌರವ ಸಲಹೆಗಾರರಾಗಿರುವಂಥ ಚಂದ್ರಕಲಾ ಮೇಡಮ್ ಟೀಚರ್ ಅವರು ನಮಗಿದ್ದಾರೆ. ಅವರಿಗೂ ಪ್ರೀತಿಯ ಸ್ವಾಗತ. ಹಾಗೆ ಮಹಿಳಾ ಕೇಂದ್ರದ ಕಾರ್ಯದರ್ಶಿಗಳು ರಶ್ಮಿ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ನಮ್ಮ ಶ್ರುತಿಲಯ ಕಲಾ ಕೇಂದ್ರದ ಗೌರವ ಅಧ್ಯಕ್ಷರು, ಅದು ಮಾತ್ರ ಅಲ್ಲದೆ ನಮ್ಮ ಇದರ ಗೌರವ ಸಲಹೆಗಾರರು, ಸಮಿತಿಯ ಗೌರವ ಸಲಹೆಗಾರರು, ನಮ್ಮ ಆತ್ಮೀಯರು ಆಗಿರುವಂತಹ ನರೇಶ್ ಅಣ್ಣ ನಮ್ಮೊಂದಿಗಿದ್ದಾರೆ. ಅವರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ತುಂಬ ಮಂದಿ ಯೋಗೀಶನ್ ಆಗಿರ್ಬೋದು, ಭೋಜಾನಂದರಾಗಿರ್ಬೋದು, ಸುನೀಲ್ ಅವರಾಗಿರ್ಬೋದು, ನಮ್ಮ ಮಂಡಳಿಯ ಈ ಒಂದು ಸಮಿತಿಯ ಎಲ್ಲ ಪದಾಧಿಕಾರಿಗಳು, ಗೌರವಾನ್ವಿತರು, ನೀವೆಲ್ಲರೂ ಬೆಳಗ್ಗೆ ಸರಿಯಾದ ಸಮಯಕ್ಕೆ ಆಗಮಿಸಿದಿರಿ. ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇವೆ. ಈಗಾಗಲೇ ನಮ್ಮ ಆಮಂತ್ರಣ ಪತ್ರಿಕೆಯನ್ನು ರಾಜರಾಜೇಶ್ವರಿ ಸಿದ್ಧಿವಿನಾಯಕ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಮಂದಿರದಲ್ಲಿ ಇಟ್ಟು ಶ್ರೀ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿಗೆ ಆಗಮಿಸಿದ್ದೇವೆ. ಇದೀಗ ಈ ಒಂದು ಬಿಡುಗಡೆ ಕಾರ್ಯಕ್ರಮ ನಡೆಯುತ್ತದೆ. ವಿಶೇಷವಾಗಿ ನಮ್ಮ ಮಾಧ್ಯಮ ಮಿತ್ರರು ಹೊಸಕುರಲ್ ಚಾನೆಲ್ನ ವಿದ್ಯಾಧರ್ ಶೆಟ್ಟಿಯವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ, ಉದ್ಯಮಿ ಶ್ರೀಮತಿ ಭಾರತಿ ಶೆಟ್ಟಿ ಬಿಕರ್ನಕಟ್ಟೆ ರಶೀದಿ ಪುಸ್ತಕನ ಬಿಡುಗಡೆ ಮಲ್ತೇರು. ಕಾರ್ಯಕ್ರಮದ ರೂವಾರಿ ನಿರ್ದೇಶಕರು ಭಾಸ್ಕರ್ ಕುತ್ತಾರ್ ಕಾರ್ಯಕ್ರಮದ ಬಗೆಟು ಪಲಬು ಕೊರಿಯರು. ಶ್ರೀ ಕ್ಷೇತ್ರ ರಾಜರಾಜೇಶ್ವರಿ ಸಿದ್ಧಿವಿನಾಯಕ ದೇವರನ್ನು ಮನಸಾರ ಸ್ಮರಿಸ್ತಾ ಈ ಗ್ರಾಮದ ದೈವದೇವರು ಗುಳಿಗ ಗೊರಜ ಸೇವೆ ದೇವರನ್ನು ಅಯ್ಯಪ್ಪ ಸ್ವಾಮಿ ಎಲ್ಲ ಭಕ್ತಿಯಿಂದ ಸ್ಮರಿಸುತ್ತಾ ಇಲ್ಲಿ ವೇದಿಕೆಯಲ್ಲಿರುವ ಗೌರವಾನ್ವಿತ ಅತಿಥಿಗಳಿಗೂ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಗೌರವಾನ್ವಿತ ಅತಿಥಿಗಳಿಗೂ ವಿದ್ಯಾರ್ಥಿನಿಯರಿಗೂ ವಂದಿಸುತ್ತಾ ಎರಡು ಮಾತನ್ನು ಇಚ್ಛಿಸ್ತೇನೆ. ಶ್ರುತಿಲಯ ಗೊತ್ತುಂಟು ನಿಮಗೆಲ್ಲರಿಗೂ, ಇದು 4ನೇ ವರ್ಷದ ಹೆಜ್ಜೆ ಇಟ್ಟಿದೆ. ಮುದ್ದು ಕೃಷ್ಣ 2026 ದೇವರ ಆಶೀರ್ವಾದದಿಂದ ವರ್ಷದಿಂದ ವರ್ಷಕ್ಕೆ ಮಕ್ಕಳ ಸಂಖ್ಯೆ ಅಧಿಕವಾಗಿ ದಾಖಲಾತಿ ಮುನ್ನುಗ್ಗುತ್ತಿದೆ. ಈ ವರ್ಷವೂ ನಮ್ಮ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀ ರವಿರೈ ಪಜಿರಿ ಅವರ ನೇತೃತ್ವದಲ್ಲಿ ನಮ್ಮ ಒಳ್ಳೆಯ ಪದಾಧಿಕಾರ ರಚನೆಯಾಗಿದೆ. ಈಗಾಗಲೇ ಶ್ರುತಿಲಯ ಮಹಿಳಾ ಕಾಲೇಜಿಗೆ ನಮ್ಮ ಬೆನ್ನೆಲುಬಾಗಿ ನಮಗೆ ಒಟ್ಟಿಗೆ ಸಹಕಾರಕ್ಕೆ ನಿಂತಿದೆ. ನಿಮ್ಮೆಲ್ಲರ ಸಹಕಾರ ಬೇಡುವುದಿಷ್ಟೇ. ಈ ಕಾರ್ಯಕ್ರಮ ನಿಮ್ಮೆಲ್ಲರ ಕಾರ್ಯಕ್ರಮ, ನಿಮ್ಮೆಲ್ಲರ ಸಹಕಾರವನ್ನು ಬೇಡುತ್ತಿದ್ದೇನೆ. ವಿಶೇಷವಾಗಿ ಮಕ್ಕಳ ದಾಖಲಾತಿಯ ಬಗ್ಗೆ ಎಲ್ಲರೂ ಸಹ ಆದಷ್ಟು ನಿಮ್ಮ ಇದರ ಸ್ಟೇಟಸಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಎಲ್ಲ ಇದನ್ನು ಸ್ಪ್ರೆಡ್ ಮಾಡಬೇಕು, ಆ ಲಿಂಕನ್ನು ಸ್ಪ್ರೆಡ್ ಮಾಡಬೇಕು. ಆದಷ್ಟು ಹೆಚ್ಚಿನ ಕಳೆದ ಸಹ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮಕ್ಕಳ ಆಗಮನವಾಗಿದೆ. ಬಂಟ್ವಾಳ ಆಗಿದ್ದು, ಬಿಸಿರೋಡ್ ಆಗಿರ್ಬೋದು, ವಾಮಂಜೂರು ಎಲ್ಲ ಬೇರೆ ಬೇರೆ ಊರಿನಿಂದ ಜಿಲ್ಲೆಯಿಂದ ತಾಲೂಕಿನಿಂದ ಮಕ್ಕಳ ಆಗಮನ ಆಗಿದೆ. ಈ ವರ್ಷ ನಿರೀಕ್ಷೆ ಇಟ್ಟುಕೊಂಡಿದ್ದೇವೆ. ಆ ದೇವರಾಶದಿಂದ ಇನ್ನಷ್ಟು ಹೆಚ್ಚಿನ ಸಂಖ್ಯೆ ಆಗಲಿಕ್ಕಿದೆ. ವಿಶೇಷವಾಗಿ ಈ ವರ್ಷ ಭಕ್ತಿ ಪ್ರಧಾನ ಸಮೂಹ ರೀತಿ ನಡೀಲಿಕ್ಕಿದೆ. ಎಲ್ಲ ಈ ಕಾರ್ಯಕ್ರಮವನ್ನು ಒಳ್ಳೆಯ ರೀತಿಯಲ್ಲಿ ಬೆಳಿಗ್ಗೆ ಸರಿಯಾಗಿ 7:30ಕ್ಕೆ ಆರಂಭಗೊಂಡು ರಾತ್ರಿ ಸರಿಸುಮಾರು 12 ಗಂಟೆ ಆಗ್ಬೋದು. ಈ ವರ್ಷ ಕಾರ್ಯಕ್ರಮ ಆಗಲಿಕ್ಕಿದೆ. ನಿಮ್ಮಲ್ಲಿ ಪ್ರತ್ಯಕ್ಷ ಪರವಾಗಿ ಎಲ್ಲರ ಸಹಕಾರ ಪ್ರೋತ್ಸಾಹ ಇದೇ ರೀತಿ ನಮ್ಮ ಜೊತೆ ಇರಲಿ. ಎಲ್ಲ ಕಾರ್ಯಕ್ರಮ ಆಗೋ ತನಕ ಇದೇ ರೀತಿಯ ನಿಮ್ಮ ಅಮೂಲ್ಯ ಸಮಯವನ್ನು ಬದಿಗಿಟ್ಟು ಬಂದಿದ್ದೀರಿ. ಎಲ್ಲರಿಗೂ ಈ ಕಾರ್ಯಕ್ರಮ ಯಶಸ್ವಿ ಆದರೆ ಅದು ನಿಮ್ಮೆಲ್ಲರ ಒಂದು ಯಶಸ್ಸಿನಿಂದ ಆಗ್ತದೆ. ಈ ನಿಟ್ಟಿನಲ್ಲಿ ಇನ್ನಷ್ಟು ಈ ಕಾರ್ಯಕ್ರಮ ಒಳ್ಳೆಯದಾಗಲಿ ಅಂತ ಹೇಳಿಕೊಂಡು ನಾಳಿನ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಬೇಕೆಂದರೆ ನಿಮ್ಮೆಲ್ಲ ಮತ್ತೊಮ್ಮೆ ಪ್ರೋತ್ಸಾಹ ಸಹಕಾರ ಬೇಡುತ್ತಾ ನನ್ನ ಮಾತು ವೀರಮಾಗ್ತದೆ. ಧನ್ಯವಾದಗಳು. ಕೋಶಾಧಿಕಾರಿ ನವೀನ್ ಕುತ್ತಾರು ಸ್ಪರ್ಧೆದ ಆನ್ಲೈನ್ ವಿವರ ಎಂತೆರಿಪಾಯಿರು.
ಶ್ರುತಿಲಯ ಕಲಾಕೇಂದ್ರ ಕುತ್ತಾರು ಇದರ ವತಿಯಿಂದ ನಡೆಯುವಂಥ ಶ್ರೀಕೃಷ್ಣ ಮಹೋತ್ಸವ ಸಮಿತಿ ಕುತ್ತಾರು ಇದರ 4ನೇ ವರ್ಷದ ಕುತ್ತಾರು ಮುದ್ದುಕೃಷ್ಣ ವೇಷ ಸ್ಪರ್ಧೆಯು ನಿಮಗೆಲ್ಲ ತಿಳಿದಿರುವಂತೆ ಇದೇ ಆಗಸ್ಟ್ ತಿಂಗಳ 30 ತಾರೀಕಿನಂದು ಶ್ರೀ ಸಿದ್ಧಿವಿನಾಯಕ ರಾಜರಾಜೇಶ್ವರಿ ದೇವಸ್ಥಾನ ಕುತ್ತಾರು ಇದರ ಸಭಾಂಗಣದಲ್ಲಿ ಬಹಳ ಅದ್ಧೂರಿಯಿಂದ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಆದಷ್ಟು ಸಂಖ್ಯೆಯಲ್ಲಿ ಹೆಚ್ಚಿನ ಸ್ಪರ್ಧಾಳುಗಳು ಭಾಗವಹಿಸಬೇಕೆಂಬ ಉದ್ದೇಶದಿಂದ ಈಗಾಗಲೇ ನಾವು ಗೂಗಲ್ ಫಾರ್ಮ್ ಎನ್ನುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಈ ಗೂಗಲ್ ಫಾರ್ಮ್ ವ್ಯವಸ್ಥೆಯನ್ನು ನಮ್ಮ ಪದಾಧಿಕಾರಿಗಳು ಹಾಗೂ ಕಲಾಭಿಮಾನಿಗಳು ಹಾಗೂ ಎಲ್ಲ ಸ್ನೇಹಿತರು ಆದಷ್ಟು ಈ ಗೂಗಲ್ ಫಾರ್ಮ್ನ ಲಿಂಕನ್ನು ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅದನ್ನು ಪಸರಿಸಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಪರ್ಧಿಗಳು ನೋಂದಣಿ ಆಗಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಿದ್ದೆ. ಈ ಗೂಗಲ್ ಫಾರ್ಮ್ನ ಲಿಂಕನ್ನು ನಾವು ಈಗಲೇ ಸಮಿತಿಯ ಒಂದು ಗ್ರೂಪಲ್ಲಿ ಹಾಕಿದ್ದೇವೆ. ಎಲ್ಲ ಪದಾಧಿಕಾರಿಗಳು ಕೂಡ ಆ ಲಿಂಕನ್ನು ತಮ್ಮ ಗೊತ್ತಿರುವಂಥ ಎಲ್ಲ ಸಾಮಾಜಿಕ ತಾಣದ ಗುಂಪಿನಲ್ಲಿ ಪಸರಿಸಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಪರ್ಧಾಳುಗಳು ಬರಲಿ ಎಂಬುದನ್ನು ನಾವು ಈ ಮೂಲಕ ಕೇಳಿಕೊಳ್ತಿದ್ದೇವೆ. ಅಲ್ಲದೆ ಈ ಲಿಂಕನ್ನು ಓಪನ್ ಮಾಡಿದ ತಕ್ಷಣವೇ ನೀವು ಮಗುವಿನ ಎಲ್ಲ ವಿವರಗಳನ್ನು ಸ್ಪಷ್ಟವಾಗಿ ನೀಡಬೇಕಾಗ್ತದೆ. ಕೊನೆಗೆ ಆ ಲಿಂಕಲ್ಲಿ ಸ್ಪರ್ಧಾಳುಗಳು ಮಾಡುವಂಥ ಪ್ರವೇಶ ಶುಲ್ಕ ಆಗಿರ್ಬೋದು ಅಥವಾ ಸ್ಪರ್ಧಾಳುಗಳಿಗೆ ಬೇಕಾದಂಥ ವರ್ಣಾಲಂಕಾರ ಮೇಕಪ್ ಏನು ಹೇಳ್ತೇವೆ, ಅಲ್ಲದೆ ಒಂದು ವೇಳೆ ಆ ಮಗುವಿಗೆ ಸ್ಪರ್ಧೆಯಲ್ಲಿ ವೇದಿಕೆಯಲ್ಲಿ ಚೆಂದ ಕಾಣಬೇಕಂತ ಯಾವುದಾದ್ರೂ ಒಂದು ಪ್ರಾಪ್ಸ್ ಅಥವಾ ಪರಿಕರಗಳನ್ನು ಬಳಸಬೇಕಾದ್ರೆ ಅದರದ್ದು ಕೂಡ ಶುಲ್ಕ ಪ್ರತ್ಯೇಕವಾಗಿರ್ತದೆ. ಎಲ್ಲವೂ ವಿವರಗಳು ಸವಿವರವಾಗಿ ಗೂಗಲ್ ಫಾರ್ಮಲ್ಲಿ ನೀಡಲಾಗಿದೆ. ಸೊ ಯಾರೆಲ್ಲ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸುವ ಮಕ್ಕಳಿರ್ತಾರೋ ಅವರು ಅದನ್ನು ನೋಡಿ ಶುಲ್ಕವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸೊ ಇದರಿಂದ ನಮ್ಮ ಸ್ಪರ್ಧೆಯು ಬಹಳಷ್ಟು ಉತ್ತಮವಾಗಿ ಕೇಳಿಕೊಳ್ತಿದ್ದೇವೆ. ಒಂದುವೇ ಪೊರ್ತು ಸಮಿತಿದ ಜತೆ ಕಾರ್ಯದರ್ಶಿ ಅಭಿಷೇಕ್ ಬೇಕಲ್ರನ ಪುಟ್ಟು ಪರ್ಬನ್ಲ ಕೇಕ್ ಕತ್ತರಿಸಾದು ಸಮಿತಿ ವತಿರ್ದು ಆಚರಿಸಾಯಿರು. ನಮ್ಮ ಈ ಒಂದು ಬಿಡುಗಡೆ ಕಾರ್ಯಕ್ರಮದಲ್ಲಿ ಸಣ್ಣದೊಂದು ಇನ್ನೊಂದು ಕಾರ್ಯಕ್ರಮ ಸೇರಿಸಿಕೊಂಡಿದ್ದೇವೆ. ಅದು ಅವರಿಗೆ ಗೊತ್ತಿಲ್ಲ, ಇವತ್ತು ಬರ್ತ್ಡೇ ಅಂತೇಳಿ ಅವರಿಗೆ ಗೊತ್ತಿದೆ, ನಮ್ಮ ಬೇರೆ ಯಾರಿಗೆ ಗೊತ್ತಿಲ್ಲ. ವಿಶೇಷವಾಗಿ ಅಭಿಷೇಕ್ ಬೇಕಲ್ ನಮ್ಮ ನರೇಶನ್ನ ಅವರ ಮಗ ಯಾಕೆ ಅಂತ ಹೇಳಿದರೆ ಅವರ ಅಪ್ಪನಾಗೆ ತಂದೆ ಕೂಡ ಒಂದು ಒಳ್ಳೆಯ ಸಾಮಾಜಿಕ ಧಾರ್ಮಿಕ ಮುಂದಾಳು. ಅದೇ ರೀತಿಯಲ್ಲಿ ಮಗ ಏನು ಕಡಿಮೆ ಇಲ್ಲ ಅಂತ ಹೇಳಿಬಿಟ್ಟು ಸ್ಪಾರ್ಕಲ್ಸ್ ಎನ್ನುವಂಥ ಒಂದು ಕಾರ್ಯಕ್ರಮ ಈಗಾಗಲೇ ಉದ್ಘಾಟನೆಗೊಂಡು ಎಲ್ಲ ಸಣ್ಣ ಮಕ್ಕಳ ಅವರ ಜೀವನಕ್ಕೋಸ್ಕರ ಅವರ ಅಭಿವೃದ್ಧಿಗೋಸ್ಕರ ಒಂದು ಸಂಘಟನೆ ಕೂಡ ಈಗ ಉದ್ಭವ ಆಗಿದೆ ಮಂಗಳೂರಲ್ಲಿ. ಅದರ ಮಾಲಕರು ಹೌದು. ಬೇರೆ ಬೇರೆ ಸಂಘಟನೆಯಲ್ಲಿ ತೊಡಗಿಸಿಕೊಂಡವರು ಅಭಿಷೇಕ್ ಅವರು ನಮ್ಮ ಇವತ್ತು ಈ ಸಮಿತಿಯ ಜೊತೆ ಕಾರ್ಯದರ್ಶಿಯಾಗಿ ದೊಡ್ಡ ಜವಾಬ್ದಾರಿಯನ್ನು ಕೂಡ ವಹಿಸಿಕೊಂಡಿದ್ದಾರೆ. ವಿಶೇಷವಾಗಿ ಇಂದು ಅವರ ಬರ್ತ್ಡೇ, ಅವರ ಈ ಹುಟ್ಟುಹಬ್ಬ ದಿನದಂದು ನಾವೆಲ್ಲರೂ ಸೇರಿಕೊಂಡು ಅವರಿಗೆ ಶುಭವನ್ನು ಹಾರೈಸುವ, ಅವರು ನಂಬಿಕೊಂಡು ಬರುವ ದೇವರು ಅವರಿಗೆ ದೀರ್ಘಾಯುಷ್ಯವನ್ನು, ಉತ್ತಮ ಆರೋಗ್ಯ ಫಸ್ಟ್ ಬೇಕು, ಅದರೊಟ್ಟಿಗೆ ಅವರಿಗೆ ಒಳ್ಳೆ ರೀತಿಯ ಸಮಾಜಕ್ಕೆ ಅರ್ಪಣೆ ಮಾಡುವಂಥ ಸೌಭಾಗ್ಯವನ್ನು ಕರುಣಿಸಲಿ. ಮತ್ತು ಅವರ ಕುಟುಂಬ, ಅವರ ಧರ್ಮಪತ್ನಿ ಮತ್ತು ಅವರ ತಂದೆಯವರು, ಅವರ ತಾಯಿಯವರು ಮತ್ತು ಅವರ ಕುಟುಂಬಸ್ಥರು ಬಹಳ ಒಂದು ಒಳ್ಳೆಯ ಜೀವನವನ್ನು ನಡೆಸಲಿ. ಅವರಿಗೆ ಅವರ ಆರೋಗ್ಯ ದೀರ್ಘಾಯುಷ್ಯ ಆಗಲಿ ಅಂತ ಹೇಳಿಕೊಂಡು ಅವರಿಗೆ ನಾವು ದೇವರ ಹತ್ರ ಬೇಡ್ತಾ ಇವತ್ತಿನ ಆ ಒಂದು ಜನ್ಮದಿನಾಚರಣೆಯಲ್ಲಿ ಕೇಕ್ ಕಟ್ ಮಾಡುವ ಮುಖೇನ ಅವರು ಈ ಒಂದು ಸಂಭ್ರಮದಲ್ಲಿ ಸೇರಿಕೊಳ್ಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಸ್ಪರ್ಧೆಯಲ್ಲಿ ಭಾಗವಹಿಸಿ ತಮ್ಮ ಮಕ್ಕಳನ್ನ ವೇದಿಕೆ ಹತ್ತಿಸೋದು ಒಳ್ಳೆಯ ಅವಕಾಶವನ್ನು ಶ್ರುತಿಲಯ ಕಲಾಕೇಂದ್ರ ಕುತ್ತಾರು ನಾವು ಒದಗಿಸಿಕೊಡ್ತಾ ಇದ್ದೇವೆ. ಶ್ರೀ ರಾಜರಾಜೇಶ್ವರಿ ವೇದಿಕೆ ಹತ್ತಿದಂಥ ಮಕ್ಕಳು ಇಡೀ ರಾಜ್ಯ ಮಟ್ಟದಲ್ಲಿ ಮಿಂಚುವಂಥ ಒಂದು ಒಳ್ಳೆಯ ವೇದಿಕೆ ಅದಾಗಿದೆ ಎಂಬುದಕ್ಕೆ ನಾವು 20 ವರ್ಷದಿಂದ 30 ವರ್ಷ ನಾನು ಆ ವೇದಿಕೆಯನ್ನು ಬಲ್ಲೆ. ಅದಕ್ಕೆ ಆ ವೇದಿಕೆ ಯಾರು ಮಕ್ಕಳು ಹತ್ತಿದಾರ ಅವರಲ್ಲೂ ಕೂಡ ಪ್ರತಿಭಾವಂತ ಮಕ್ಕಳು ಆಗಿದ್ದಾರೆ ಎಂಬುದಕ್ಕೆ ತುಂಬ ಸಾಕ್ಷಿ ನಿದರ್ಶನಗಳಿವೆ. ಹಾಗಿರುವಾಗ ಊರಿನ ಎಲ್ಲ ಸಜ್ಜನ ಬಾಂಧವರು ಮುದ್ದು ಪಠಾಣಿಗಳನ್ನು ನೃತ್ಯದಲ್ಲಿರ್ಬೋದು ಸ್ಪರ್ಧೆಯಲ್ಲಿರ್ಬೋದು ಭಾಗವಹಿಸುವಾಗಿ ತಾವುಗಳು ಮಾಡಬೇಕು, ಅವಕಾಶ ಮಾಡಿ ಕೊಟ್ಟಿದ್ದನ್ನು ಹೇಳುತ್ತಾ ಎಲ್ರಿಗೂ ಕೂಡ ವಂದಿಸ್ತಾ ಇದ್ದೇನೆ. ಜೊತೆಗೆ ನಮ್ಮ ರವಿರೈ ಪಜಿರವರು ನಮಗೆ ಅಧ್ಯಕ್ಷರಾಗಿ ಸಿಕ್ಕಿದ್ದಾರೆ.
ಅವರ ಸಂಪೂರ್ಣ ಸಹಕಾರ ಬೆಂಬಲದೊಂದಿಗೆ ಈ ವರ್ಷ ಬಹಳ ವಿಜೃಂಭಣೆಯಿಂದ ನಾವು ಮುದ್ದುಕೃಷ್ಣ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ. ಜೊತೆಗೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಮಾಡಿದ್ದೇವೆ. ಸಂಜೆ ನಮ್ಮ ಸಮಿತಿಯವರಿಗೂ ಕೂಡ ನಾವು ತಿಂಡಿ ವ್ಯವಸ್ಥೆ ಮಾಡಿದ್ದೇವೆ. ಉಳಿದರೆ ಮತ್ತು ಸಭೆ ಕೂಡ ಹಂಚುವಂಥ ವ್ಯವಸ್ಥೆ ಮಾಡಿದ್ದೇವೆ. ಹಾಗಿರುವಾಗ ಈ ಸಲ ನಿಮ್ಮೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಹೊಸಬರು ಬಂದು ಸೇರಿದ್ದೀರಿ. ನಿಮ್ಮೆಲ್ಲ ಸಹಕಾರ ಬೇಕು. ಯಾಕಂದರೆ ಇದು ದೇವರ ಕಾರ್ಯಕ್ರಮ. ಮುದ್ದು ಪುಟ್ಟಾಣಿಂದ ದೇವರು, ಮಕ್ಕಳಂದರೆ ಚಿಕ್ಕ ಮಕ್ಕಳಂದ್ರೆ ದೇವರಿಗೆ ಸಮಾನ, ಅವ್ರಿಗೆ ಏನು ಗೊತ್ತಿಲ್ಲ. ಹಾಗಿರುವಾಗ ಇಂಥ ಕಾರ್ಯಕ್ರಮ ಭಾಗವಹಿಸಿ ನಮಗೆ ಏನು ಸಾಧ್ಯ ಸೇವೆ ಮಾಡಿ ಸಾಧ್ಯ ಅದನ್ನು ಮಾಡಿದರೆ ಆ ಪುಣ್ಯ ನಮಗೆ ಎಲ್ರಿಗೂ ಸಿಗ್ತದೆ, ನಮಗೆ ನಮ್ಮ ಮನೆಯವರು ಸಿಗ್ತದೆ ಎಂಬ ಭಾವನೆ ನಮ್ಮಲ್ಲಿ ಇದ್ದರೆ ನಾವು ಖಂಡಿತ ಈ ಸಮಾಜ ಏಳಿಗೆ ಆಗ್ತೇವೆ, ನಮ್ಮ ಮನೆ ಕೂಡ ಉದ್ಧಾರ ಆಗ್ತದೆ, ಎಲ್ಲರೂ ಕೂಡ ಇಡೀ ಸಮಾಜ ಉದ್ಧಾರ ಆಗಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಹೇಳ್ತಾ ನನ್ನೆರಡು ಮಾತು ಮುಗಿಸ್ತಾ ಇದ್ದೆ. ನಮಸ್ಕಾರ. ಶ್ರುತಿಲಯ ಕಲಾ ಕುತ್ತಾರು ಕೇಂದ್ರ ಕುತ್ತಾರು ಇದರ 4ನೇ ವರ್ಷದ ಆಶ್ರಯದಲ್ಲಿ ನಡೆಯುವ ಮುದ್ದುಕೃಷ್ಣ ಕಾರ್ಯಕ್ರಮಕ್ಕೆ ಶುಭ ಕೋರುತ್ತಾ ನಾವು ಎಲ್ಲರೂ ಒಟ್ಟಾಗಿ ದುಡಿಯೋಣ. ಶ್ರೀಕೃಷ್ಣ ಸಾಂಸ್ಕೃತಿಕ ಮಹೋತ್ಸವ ಸಮಿತಿ ಕುತ್ತಾರು ಇದನ್ನು ನಾವೆಲ್ಲರೂ ಸೇರಿ ನಮ್ಮ ಶ್ರುತಿಲಯ ಮಹಿಳಾ ಮಂಡಳಿಯವರು ಎಲ್ಲ ಮುದ್ದುಕೃಷ್ಣ ಸಮಿತಿಯವರೆಲ್ಲ ಸೇರಿ ಉತ್ತಮ ರೀತಿಯಲ್ಲಿ ನಡೆಸಿಕೊಡುವ ಎಲ್ಲರಲ್ಲಿ ಹಾಗೆ ಹಾರೈಸ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಅಭಿಮಾನಿ ಬಂಧುಗಳೇ, ಹಾಗೆ ವೇದಿಕೆಯಲ್ಲಿ ಮುಂಭಾಗದಲ್ಲಿರುವಂತಹ ಎಲ್ಲ ಸಮಿತಿಯ ಸದಸ್ಯರೇ, ವಿದ್ಯಾಭಿಮಾನಿಗಳೇ, ಹಾಗೆ ಭಕ್ತಾಭಿಮಾನಿಗಳೇ, ನಮ್ಮ ಶ್ರುತಿಲಯ ಕಲಾ ಕೇಂದ್ರದ 4ನೇ ವರ್ಷದ ಈ ಮುದ್ದು ಕೃಷ್ಣ ಸ್ಪರ್ಧೆಯಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿಕ್ಕೆ ಪೂರ್ವ ತಯಾರಿ ಸಭೆಯನ್ನು ಮಾಡಲಿಕ್ಕೆ ನಾವೆಲ್ಲರೂ ಸೇರಿಕೊಂಡಿದ್ದೇವೆ. ಉತ್ತಮ ರೀತಿಯಲ್ಲಿ ಚರ್ಚೆಯನ್ನು ಮಾಡುತ್ತಾ ಯಾವ ರೀತಿಯಲ್ಲಿ ವರ್ಷಕ್ಕಿಂತ ವರ್ಷ ಎಷ್ಟು ಚೆನ್ನಾಗಿ ಈ ಕಾರ್ಯಕ್ರಮವನ್ನು ಮಾಡಬಹುದು ಎಂಬುದರ ಬಗ್ಗೆ ನಾವೆಲ್ಲರೂ ಒಗ್ಗಟ್ಟಿನಿಂದ ಮಾತನಾಡಿದ್ದೇವೆ. ಹಾಗೆ ಆ ರೀತಿಯಲ್ಲಿ ಸಹಕರಿಸುವಂತೆ ನಾವೆಲ್ಲರೂ ಒಮ್ಮತದಿಂದ ಕಾಯ ವಾಚ ಮನಸವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ನಾವೆಲ್ಲ ಸಿದ್ಧರಾಗಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಿರ್ದೇಶಕರಾಗಿರುವಂತಹ ಭಾಸ್ಕರ್ ಸರ್ ಅವರಿಗೆ, ಹಾಗೆ ಎಲ್ಲ ಈ ಒಂದು ಕಾರ್ಯಕ್ರಮವನ್ನು ನಡೆಸುತ್ತಿರುವಂತಹ ನಮ್ಮ ತ್ಯಾಗಂ ಸರ್ ಅವರಿಗೆ, ಹಾಗೆ ಅಧ್ಯಕ್ಷರಿಗೆ, ಪ್ರತಿಯೊಬ್ಬರಿಗೂ ಕೂಡ ನಾವೆಲ್ಲರೂ ಈ ಮಹಿಳಾ ಮಣಿಗಳು ಈ ಒಂದು ಕಾರ್ಯಕ್ರಮದ ನಾವೆಲ್ಲರೂ ಪಾಲ್ಗೊಂಡು ಹಾಗೆ ಉತ್ತಮ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಕೈ ಜೋಡಿಸ್ತೇವೆ ಅಂತ ಹೇಳಿ ನಮ್ಮ ಮಹಿಳಾ ಮಂಡಳಿಯ ಪರವಾಗಿ ನಾನೆಲ್ಲರ ಪರವಾಗಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ರವಿರಯ್ಯವರು ಈ ಕಾರ್ಯಕ್ರಮದ ಬೆನ್ನೆಲುಬು ಅಂತೇಳಿ ತಪ್ಪಾಗಲಿಕ್ಕಿಲ್ಲ. ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಸಂಘಟನೆಯಲ್ಲಿ ತಾನು ತೊಡಗಿಸಿಕೊಂಡ್ರೂ ಕೂಡ ಇವತ್ತು ನಮ್ಮ ಮುದ್ದುಕೃಷ್ಣ ಈ ಒಂದು ಸ್ಪರ್ಧಾ ಕಾರ್ಯಕ್ರಮ ಭಾಳ ಸುಮಾರು ಒಂದು 500ರಷ್ಟು ಸ್ಪರ್ಧಾಳುಗಳು ಭಾಗವಹಿಸುವುದು ಅಂತ ಹೇಳಿದರೆ ಕಡಿಮೆ ಅಲ್ಲ. ಅದು ಲೈವ್ ಕಾರ್ಯಕ್ರಮ. ನಮ್ಮ ಕುಡ್ಲದಲ್ಲಿ ಕೂಡ ಲೈವ್ ಬರ್ತದೆ, ನಾಳ್ದು ಕಾರ್ಯಕ್ರಮ ಲೈವ್ ಆಗ್ತದೆ. ಮತ್ತು ಎಲ್ಲ ಮಾಧ್ಯಮ ಬಂಧುಗಳು ಕೂಡ ನಮ್ಮೊಟ್ಟಿಗೆ ಸೇರಿಕೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಡ್ಲಿಕ್ಕಿದ್ದಾರೆ. ವಿಶೇಷವಾಗಿ ಇವತ್ತಿನ ಈ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಿರುವಂತಹ ಶ್ರೀಯುತ ರವಿರಯ್ಯ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಕರತಾಳದೊಂದಿಗೆ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇವೆ. ಹಾಗೂ ಕೂಪನನ್ನು ಬಿಡುಗಡೆ ಮಾಡಿದರು. ಅವರು ಕೂಡ ಶಿಕ್ಷಕಿಯಾಗಿ ಭಾರತಿ ಶೆಟ್ಟಿ ಅವರು ಕೂಪನನ್ನು ಬಿಡುಗಡೆ ಮಾಡಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸ್ತೇವೆ. ವಿಶೇಷವಾಗಿ ತಮಗೆಲ್ಲ ಗೊತ್ತಿರುವ ಹಾಗೆ ನಾಳ್ದು 30 ತಾರೀಕು ನಡೆಯಬೇಕು, ಕಾರ್ಯಕ್ರಮ ನಡೆಯಬೇಕು. ಇಷ್ಟೆಲ್ಲ ಸಂಖ್ಯೆಯಲ್ಲಿ ಬರುವ ಜನಗಳನ್ನು, ಮಕ್ಕಳನ್ನು, ಪುಟಾಣಿಗಳನ್ನು ನಾವು ಸತ್ಕರಿಸಬೇಕು ಅಂತ ಹೇಳಿದ್ರೆ ನಮ್ಮೆಲ್ಲರ ಪಾತ್ರ ತುಂಬ ಇರ್ತದೆ. ಹಾಗಾಗಿ ನೀವೆಲ್ಲರೂ ಒಳ್ಳೆ ರೀತಿಯಲ್ಲಿ ಸಹಕಾರ ಮಾಡಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತೇವೆ. ಅದರೊಟ್ಟಿಗೆ ಈಗ ಏನು ನೋಂದಣಿ ಬಗ್ಗೆ ಭಾಸ್ಕರ್ ಹೇಳಿದರು, ಅದನ್ನು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನೀವೆಲ್ಲರೂ ವಾಟ್ಸಪ್ಪು, ಫೇಸ್ಬುಕ್ಕಲ್ಲಿ ಏನೇನೋ ಅಂತರ್ಜಾಲಗಳಿವೆ, ಅದರೆಲ್ಲರೂ ಕೂಡ ಶೇರ್ ಮಾಡುವ ಮುಖೇನ ನಾಳ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ಸಂದರ್ಭದಲ್ಲಿ ವಿನಂತಿ ಮಾಡ್ತೇವೆ. ಬೆಳಗಿನ ತಿಂಡಿ ಇರ್ತದೆ, ಮಧ್ಯಾಹ್ನ ಊಟ ಇರ್ತದೆ. ಬರುವಂಥ ತಾಯಂದಿರು ತುಂಬ ಮಂದಿ ಇರ್ತಾರೆ, ಮಗುವನ್ನು ಕರೆದುಕೊಂಡು ಬಂದಿರ್ತಾರೆ. ಅವರಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಹೇಳಿಬಿಟ್ಟು ಅವರಿಗೆಲ್ಲರಿಗೂ ಮಧ್ಯಾಹ್ನದ ಊಟವನ್ನು ಕೊಡುವಂಥ ಯೋಜನೆಯನ್ನು ಕೂಡ ಹಾಕಿಕೊಳ್ಳಲಾಗಿದೆ. ಅದರೊಟ್ಟಿಗೆ ಒಂದು ಮಗು ಭಾಗವಹಿಸ್ತದೆ ಅಂತ ಹೇಳಿದರೆ ಅವರಿಗೆ ನಗದು ಪುರಸ್ಕಾರ ಇದೆ. 3,000, 2,000, 1,000 ಪ್ರತಿಯೊಂದು ವಿಭಾಗದಲ್ಲಿ ಕೂಡ ಇದೆ. ಹಾಗೆ ಸಮೂಹ ಗೀತ ನೃತ್ಯ ಸ್ಪರ್ಧೆ ಇದೆ, ಭಕ್ತಿ ಪ್ರಧಾನವಾಗಿರ್ತದೆ. ಅದಕ್ಕೆ 5,000, 3,000, 2,000 ರೂಪಾಯಿ ನಗದು ಪ್ರಶಸ್ತಿ ಇದೆ. ಅದರೊಟ್ಟಿಗೆ ರಾಧಾಕೃಷ್ಣ ನೃತ್ಯ ಸ್ಪರ್ಧೆ ಇದೆ. ಆ ರಾಧಾಕೃಷ್ಣ ನೃತ್ಯ ಸ್ಪರ್ಧೆ 2 ಮಂದಿ ಭಾಗವಹಿಸ್ತಾರೆ. ಅದರಲ್ಲಿ ಕೂಡ 3,000, 2,000, 1,000 ರೂಪಾಯಿ ನಗದು ಬಹುಮಾನಗಳು ಕೂಡ ಇದೆ. ಮಾತ್ರವಲ್ಲದೆ ಯಾರು ಭಾಗವಹಿಸ್ತಾರೆ 500 ಮಂದಿ, ಅವರು ಅಷ್ಟೂ ಮಂದಿ ಕೂಡ ಸ್ಮರಣಿಕೆಯನ್ನು ಕೊಡ್ತೇವೆ. ಅವರಿಗೆ ಪದಕವನ್ನು ತೊಟ್ಟು ಅದರೊಟ್ಟಿಗೆ ಪ್ರಶಸ್ತಿ ಪತ್ರವನ್ನು ಕೂಡ ನೀಡ್ತೇವೆ. ಈ ರೀತಿಯಲ್ಲಿ ಭಾಗವಹಿಸಿದ ಮಕ್ಕಳಿಗೆ ಎಲ್ಲರಿಗೂ ಕೂಡ ನಾವು ವಿವಿಧ ರೀತಿಯಲ್ಲಿ ಬಹುಮಾನಗಳನ್ನು ಕೊಡುವಂಥ ಒಂದು ಯೋಜನೆಯನ್ನು ಕೂಡ ಹಾಕಿಕೊಂಡಿದ್ದೇವೆ. ಈ ಎಲ್ಲ ಕಾರ್ಯಕ್ರಮವನ್ನು ನೀವೆಲ್ಲರೂ ಸಹಕಾರ ಮಾಡೋದ್ರ ಮುಖೇನ ಇದನ್ನು ಯಶಸ್ವಿಗೊಳಿಸಿಕೊಡ್ಬೇಕು ಅಂತೇಳಿ ನಿಮ್ಮೆಲ್ಲರಲ್ಲಿ ಕೂಡ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಮುದ್ದು ಕೃಷ್ಣ 2026 ಇದರ ಅಧ್ಯಕ್ಷತೆಯನ್ನು ವಹಿಸಿರುವಂತಹ
ರವಿರೈ ಪಜೀರಿ ಅವರಿಗೆ ಧನ್ಯವಾದಗಳು. ಹಾಗೆಯೇ ವೇದಿಕೆಯಲ್ಲಿ ನೆರೆದಿರುವಂತಹ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಹೇಳುತ್ತಾ ಸಭೆಯಲ್ಲಿ ನೆರೆದಿರುವಂತಹ ಸದಸ್ಯರಿಗೂ ಪದಾಧಿಕಾರಿಗಳು ಹಾಗೂ ಮಕ್ಕಳಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಸಮಿತಿದ ಗೌರವ ಸಲಹೆಗಾರರು ನರೇಶ್ ಕುಮಾರ್ ಬಬ್ಬುಕಟ್ಟೆ, ಶ್ರುತಿಲಯ ಕಲಾಕೇಂದ್ರದ ಅಧ್ಯಕ್ಷರು ಹರೀಶ್ ಕುಮಾರ್ ಕುತ್ತಾರ್, ಮಹಿಳಾ ವಿಭಾಗದ ಅಧ್ಯಕ್ಷರು ಶ್ರೀಮತಿ ಶೋಭಾ ಶೆಟ್ಟಿ ಅಸೈಗೋಳಿ, ಗೌರವಾಧ್ಯಕ್ಷರು ಶ್ರೀದೇವಿ ರೈ, ಸಾಂಸ್ಕೃತಿಕ ಮಹೋತ್ಸವ ಸಮಿತಿದ ಗೌರವಾಧ್ಯಕ್ಷರು ಪ್ರಕಾಶ್ ಚಿಂಪೋನಿ, ಉಪಾಧ್ಯಕ್ಷರು ಶ್ರೀಮತಿ ಚಂದ್ರಕಲಾ ಎಸ್ ಶೆಟ್ಟಿ ಕೋಣಾಜೆ, ಎಂಚತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕೆಡಿತ್ತೇರು, ಉಪಾಧ್ಯಕ್ಷರು ಪೂಜಾ ಶೆಟ್ಟಿ ಪ್ರಾರ್ಥನೆ ಬಂಡೇರು, ಪ್ರಧಾನ ಕಾರ್ಯದರ್ಶಿ ತ್ಯಾಗಂ ಹರೆಕಳ ಎದ್ಕೊಂಡು ಸಭೆ ಸುಧಾರಿಕೆ ಮಲ್ತೇರು, ಶ್ರೀಮತಿ ರಶ್ಮಿ ಸೊಲ್ಮೆ ಸಂದಾಯರು.